ಎಜೆಂಡಾಗಳು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದಾಗಿ ನಾನು ಹೇಳ್ತೇನೆ, ಯಶ್ಪಾಲ್ ಸುವರ್ಣರಂತ ಅನೇಕ ಜನ ಈ ಒಂದು ರ್ಯಾಡಿಕಲ್ ಎಜೆಂಡಾದ ಜನರಿಗೆ ಅವರಿಗೆ ನಾಯಕತ್ವ ಸಿಗುತ್ತದೆ ಬಾರಿ ಸುಲಭದಲ್ಲಿ ಅಂತೇಳಿ. ಕಾಂಗ್ರೆಸ್ಗೆ ನಾಯಕತ್ವ ಕೆಲಸ ಮಾಡಿದವರು ಸಿಗುದು, ಕಾಂಗ್ರೆಸ್ನಲ್ಲಿ ಯಾರು ಜನಸೇವೆ ಮಾಡ್ತಾರೆ ಅವರಿಗೆ ನಾಯಕತ್ವ ಸಿಗ್ತದೆ. ಇದು ಆಗಿಲ್ಲ. ಇವರು ಪ್ರಚೋದನೆ ಮಾಡಿ ದ್ವೇಷದ ಭಾಷೆಯನ್ನು ಮಾಡ್ತಾರೆ, ಅವರಿಗೆ ನಾಯಕತ್ವ ಕೊಡ್ತಕ್ಕಂಥ ಪಕ್ಷ ಈ ಪ್ರಪಂಚದಲ್ಲಿ ಅಲ್ಲ ಇದ್ರೆ ಅದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ ಈ ಪ್ರಪಂಚದ ಒಂದು ಯಾವುದೇ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳ್ಬೇಕು. ಅಂತ ಪಕ್ಷ ಬಹುಶಃ ರಾಹುಲ್ ಗಾಂಧಿ ಅವರ ಕುಟುಂಬ ಅಂತ ಹೇಳಿದ್ರೆ ಯಾರದು? ಅದು ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅಥವಾ ರಾಜೀವ್ ಗಾಂಧಿ ಇರ್ಬೋದು. ಇಂದಿರಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು. ಆ ಕುಟುಂಬವನ್ನ ಬಹುಶಃ ಭಯೋತ್ಪಾದಕರಿಗೂ ಕೂಡ ಕುಟುಂಬ ಪೀಳಿಗೆಯನ್ನು ನಾಶ ಮಾಡಲಿಕ್ಕೆ ಆಗಿಲ್ಲ. ಒಬ್ಬ ಇಂದಿರಾ ಗಾಂಧಿಯನ್ನು ಸಾಯಿಸಿದ್ರೆ ಇಂದಿರಾ ಕುಟುಂಬವನ್ನು ಸಾಯಿಸಲಿಕ್ಕೆ ಇವರಿಗೆ ಆಗಲಿಲ್ಲ. ರಾಜೀವ್ ಗಾಂಧಿ ಅವರನ್ನು ಸಾಯಿಸಿದ ಮೇಲೆ ಇಡೀ ಆ ಕುಟುಂಬವನ್ನು ಸಾಯಿಸಲಿಕ್ಕೆ ಆಗಿಲ್ಲ. ರಾಜೀವ್ ಗಾಂಧಿ ಅವರು ಮತ್ತು ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಾಣ ಕೊಟ್ಟಿರ್ತಕ್ಕಂಥ ಆ ಒಂದು ಕುಟುಂಬ ಅದನ್ನ ನಾಶ ಮಾಡಬೇಕು ಅಂತ ಹೊರಟಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಇಲ್ಲಿ ಭಯೋತ್ಪಾದಕರು ಈ ದೇಶದಲ್ಲಿ ಏನು ವಿಘಟನಕಾರಿ ಶಕ್ತಿಗಳು ಈ ಒಂದು ಮಾತುಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಬ್ಬ ತಿಳಿಗೇಡಿ ಒಬ್ಬ ವ್ಯಕ್ತಿ ಅವನ ಮಾತು ಬಹುಶಃ ನಮ್ಗೆಲ್ಲ ನೋವಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳ್ತಕ್ಕಂಥದ್ದು ಒಂದು ಶಾಸನಸಭೆ ಸದಸ್ಯತ್ವವನ್ನ ರದ್ದು ಮಾಡತಕ್ಕಂಥ ದೊಡ್ಡ ಒಂದು ಧೈರ್ಯವನ್ನ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. गांधी महात्मा गांधी जी को माँ को गाली देने दिन में आप कहाँ था? ಮಹಾತ್ಮ ಗಾಂಧೀಜಿಯವರ ತಾಯಿಯನ್ನ ಕೆಟ್ಟ ಶಬ್ದದಲ್ಲಿ ನಿಂದಿಸುವಾಗ ಮೌನಿ ಬಾಬಾ ಆಗಿದ್ದ ಈ ಮೋದಿ, ಸೋನಿಯಾ ಗಾಂಧಿ ಅವರನ್ನ ಬಾರ್ ಡಾನ್ಸರ್ ಹೇಳಿ ಕರೆಯುವಾಗ ಟ್ರೋಲ್ ಮಾಡುವಾಗ ನೀವು ಬಾಯಿ ಮುಚ್ಚಿಕೊಂಡಿದ್ರಿ. ನೆಹರೂರವರ ತನ್ನ ಅಕ್ಕನ ಮಗಳ ಒಟ್ಟಿಗೆ ಇದ್ದ ಫೋಟೋವನ್ನ ಅಶ್ಲೀಲವಾಗಿ ಹಂಚಿದ್ರಿ. ಒಬ್ಬ ಸಾಮಾನ್ಯ ನಾಗರಿಕ ನನ್ನಂತವ ಪ್ರಶ್ನೆ ಮಾಡಿದ್ರೆ AMG ಹೆಗಡೆ ನಿನ್ನ DNA ಯಾವುದು ಅಂತ ಕೇಳ್ತೀರಿ ನೀವು. ಯಾರನ್ನು ಬಿಟ್ಟಿದ್ದಾರೆ ಇವರು? ಕಾಂಗ್ರೆಸ್ಸಿನ ಒಬ್ಬನನ್ನು ಬಿಡಲಿಲ್ಲ, ಸಾಮಾಜಿಕವಾಗಿ ಹೋರಾಟ ಮಾಡುವವರನ್ನ ಬಿಡಲಿಲ್ಲ, ರೈತರನ್ನ ಬಿಡಲಿಲ್ಲ, ಎಲ್ಲರ ಅಪ್ಪ ಅಮ್ಮ ಅಕ್ಕ ತಂಗಿಯರನ್ನ ಫೇಸ್ಬುಕ್ಕಿನ ವಾಲಿಗೆ ತಂದ್ರು ಸರ್, ಫೋಟೋ ಸಹಿತವಾಗಿ ಟ್ರೋಲ್ ಮಾಡಿದ್ರಿ. ಇದು RSS ಬಿತ್ತಿದ ವಿಷ ಬೀಜ. RSSನ ಸಿದ್ಧಾಂತದ ಒಂದು ಭಾಗವಾಗಿ ನೀವು ಈ ರೀತಿಯ ಟ್ರೋಲ್ಗಳನ್ನು ಪ್ರಾರಂಭ ಮಾಡಿದ್ದು 2014ರಲ್ಲಿ. ಮೋದಿಯವರೇ, 4,000 ಕೋಟಿ ರೂಪಾಯಿಗಳನ್ನು ನೀವು ಅದಕ್ಕಾಗಿ ತೆಗೆದಿಟ್ರಿ, ಅಂಬಾನಿ ದುಡ್ಡನ್ನ. 2 ಲಕ್ಷ ಪೇಜುಗಳನ್ನ ಮಹಾತ್ಮ ಗಾಂಧೀಜಿಯವರ ತೇಜೋವಧೆಗೆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡ್ತಾರೆ. ಹಂತ ಹಂತವಾಗಿ ಪ್ರತಿಯೊಬ್ಬರ ಚಾರಿತ್ರ್ಯ ಹನನ ಮಾಡ್ತಾ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಹೇಳಿದ್ರಿ, ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಸ್ ಅಂತ ಹೇಳಿದ್ರಿ. ಆಗ ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಮೋದಿಯವರೇ? ನೀವು ವಿಡಿಯೋ ಮಾಡುವ 3 ದಿವಸದ ಮೊದಲು ಈ ವಿಷಪಾಲ್ ಅಲ್ಲ, ಇದು ವಿಷ ಕಕ್ಕುವ ವಿಷಪಾಲ್. ಈ ವಿಷಪಾಲ್ ರಾಹುಲ್ ಗಾಂಧಿ ಅವರನ್ನ ವಂಶವನ್ನೇ ನಿರ್ನಾಮ ಮಾಡ್ತಾರೆ ಹೇಳಿದ್ದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಈಸ್ ಎ ಮೆಂಬರ್ ಆಫ್ ದ ಹೌಸ್. ನಿಮ್ಮನ್ನ ಯಾರಾದ್ರೂ ಗಮನ ಸೆಳೆದಿದ್ದಾರಾ ಇಲ್ವಾ? ನಿಮ್ಮ ವಿಷಪಾಲ್ ಹೇಳುವವ ರಾಹುಲ್ ಗಾಂಧೀಜಿ ಅವರ ಸಂತಾನ ನಾಶ ಮಾಡ್ತಾನೆ ಹೇಳಿದ್ದಾನೆ ಸಾರ್ ನೋಡಿ ಅಂತ ನಿಮಗೆ ಯಾರು ಹೇಳಿಲ್ವಾ? ಹಾಗೆ ಇರುವಾಗ, ಈ ಪರಿಸ್ಥಿತಿ ಇರುವಾಗ ಇಡೀ ದೇಶದಲ್ಲಿ ಈ ಕಲ್ಚರ್ ಅನ್ನ ಜಾರಿಗೆ ತಂದದ್ದು ನೀವು. ಅಣ್ಣಾ ಹಜಾರೆ 10 ದಿವಸ ಹೋರಾಟ ಮಾಡಿದ್ರು. ಒಬ್ಬ ಕಾಂಗ್ರೆಸ್ಸಿಗ ಅವರನ್ನ ದೇಶದ್ರೋಹಿ ಅಂತ ಹೇಳಿದ್ದನ್ನ ನೀವು ದಾಖಲೆ ಕೊಟ್ರೆ ನಾನು ಕಾಂಗ್ರೆಸ್ಗೆ ಇವತ್ತು ರಾಜೀನಾಮೆ ಕೊಡ್ತೇನೆ. ಕಾಂಗ್ರೆಸ್ 70 ವರ್ಷಗಳಲ್ಲಿ ಇಂತಹ 1000 ಹೋರಾಟಗಳನ್ನು ಎದುರಿಸಿ ನಿಂತಿದೆ. 5 ವರ್ಷಕ್ಕೆ ಒಂದು ದೇವಸ್ಥಾನ, 1000 ವರ್ಷಗಳ ಇತಿಹಾಸ ಇದೆ ಕೇರಳದ ತ್ರಿವೇಂದ್ರಂ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಮಂಗಳಾದೇವಿಯಿಂದ ಹಿಡಿದು ಕೊಲ್ಲೂರಿನಿಂದ ಹಿಡಿದು ಶಬರಿಮಲೆಯ ದೇವಸ್ಥಾನದವರೆಗೆ 100 ವರ್ಷಗಳ ಇತಿಹಾಸ ಇದೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ.
ಸಣ್ಣ ಪುಟ್ಟ ಚಿಲ್ಲರೆ ಏನಾದರೂ ಕಳ್ಳತನ ಆಗಿರ್ಬೋದು. ಆದರೆ ಇವ್ರಿಗೆ 5 ವರ್ಷಕ್ಕೆ ದೋಚಿಬಿಟ್ರಲ್ಲ. ಇನ್ನು 5 ವರ್ಷ ಇದರಲ್ಲಿ ಮೂರ್ತಿ ಇರ್ತದ? ನಿಮಗೆ ಗ್ಯಾರಂಟಿ ಉಂಟಾ? ನನಗೆ ಗ್ಯಾರಂಟಿ ಇಲ್ಲ. ಇದು ಎಲ್ಲವೂ ಕೂಡ RSSನವರೇ ಆ ಕಮಿಟಿಯಲ್ಲಿ ಸೇರಿಸಿದ್ದು. ಯಾರು ಸೇರಿಸಿದ್ದು? ಮೋದಿ ಸೇರಿಸಿದ್ದು, ಮೋಹನ್ ಭಾಗವತ್ ಸೇರಿಸಿದ್ದು. ಅದ್ರ ಬಗ್ಗೆ ಮಾತಾಡಿದ್ರೆ ಹಿಂದೂ ದ್ರೋಹಿ. ಇವರು ಬರೀ ಮನುಷ್ಯರನ್ನ ಬೈಯೋದಲ್ಲ ಸರ್, ದೇವರನ್ನ ಬೈತಾರೆ. ಅಯೋಧ್ಯೆಯಲ್ಲಿ, ವಾರಣಾಸಿಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಅಲ್ಲಿ ಶ್ರೀರಾಮನನ್ನ ಟ್ರೋಲ್ ಮಾಡಿದ ದಾಖಲೆ ನನ್ನ ಹತ್ರ ಇದೆ. ನೀನು ದೇವರೇ ಅಲ್ಲ, ನಿನ್ನನ್ನು ಕೊಂಡೋಗಿ ಯಾವುದಾದ್ರು ಸ್ಲಮ್ಮಲ್ಲಿ ಇಡ್ತೇವೆ ಅಂತೇಳಿ ಇದೇ RSSನ ಹುಡುಗರು ಮಾಡಿದ ದಾಖಲೆ ತೆಗೆದಿಟ್ಕೊಂಡಿದ್ದೇವೆ. ಯಾರ ಕೊನೆಗೆ ತಪ್ಪಿ ಇವರ ಅಪ್ಪ ಅಮ್ಮ ಏನಾದರೂ ಮನೆಯಲ್ಲಿ ಹೇಳಿದ್ರೆ ನೀನು ನನ್ನ ಅಪ್ಪ ಅಮ್ಮನೇ ಅಲ್ಲ ಹೇಳುವ ಜಾತಿ ಇದು. ಈ ಪುಣ್ಯಾತ್ಮ ಇಡೀ ಹಿನ್ನೆಲೆಯೇ ಇವರ ಎಷ್ಟು ಪಬ್ ಇದೆ ಮಣಿಪಾಲದಲ್ಲಿ, ಏನೇನು ಮಾಡ್ತಾರೆ ಎಲ್ಲ ಕಥೆಯಲ್ಲಿ ಗೊತ್ತುಂಟು. ನಿನ್ನೆ ಅದನ್ನು ಜಾಹೀರಾತೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು. ಮನುಷ್ಯ ಈ ಪುಣ್ಯಾತ್ಮ ನನ್ನ ಫೋಟೋಕ್ಕೂ ಉಗುಳಿದ್ದ. ಯಾರು? ಆಗ ಕೆಲವು ಹುಡುಗರು ನನ್ನ ಫೋಟೋಕ್ಕೆ ಉಗುಳಿದ್ದ. ಆಗ ಕೆಲವು ಹುಡುಗರು ಹೇಳಿದ್ರು, ನಿನಗೆ ಶಾಪ ಮಾರಾಯ ಅಂತ, ನಿನಗೆ ಶಾಪ ಉಗುಳಬಾರ್ದು, ಚಪ್ಪಲಿಯಲ್ಲಿ ಹೊಡಿಬಾರ್ದು ಹೇಳೋದು ನಮ್ಮದೊಂದು ಸಂಪ್ರದಾಯ. ಯಾರಿಗೂ ಅದು ಬಿಡಿ, ನಾನು ಹೇಳುದಿಲ್ಲ ಅದನ್ನು. ಆದರೆ ಅದು ಶಾಪ. ನೋಡಿ, ನೀನು ಯಶಪಾಲು ಅಲ್ಲ, ವಿಶುಪಾಲು ಅಲ್ಲ, ಶಿಶುಪಾಲ ಅಂದರೆ ಕೃಷ್ಣ. ರಾಹುಲ್ ಗಾಂಧಿ ಕೃಷ್ಣ ಅಲ್ಲ. ಈ ರಾಹುಲ್ ಗಾಂಧಿ ಕೃಷ್ಣ ಅಲ್ಲ ಸರ್. ಈ ದೇಶದ ಸಂವಿಧಾನ ಕೃಷ್ಣ ಇವನನ್ನ ಮುಗಿಸ್ತದೆ. ಇವತ್ತು ಶಿಶುಪಾಲನಿಗೆ 100 ಬಾರಿ ಎಚ್ಚರಿಕೆ ಕೊಡ್ತಾನೆ ಕೃಷ್ಣ. ಈ ಯಶಪಾಲಿಗೆ 100 ಬಾರಿ ಎಲ್ಲ ಎಚ್ಚರಿಕೆ ಕೊಡುವುದಿಲ್ಲ. ನೋಡಿ, ಗಾಂಧೀಜಿಯವರು ಒಂದು ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ, ನಾವು ಹಿಂಸೆಗೆ ಇಳಿಬಾರ್ದು. ನಾನು ನಿನ್ನೆ ಕುಂದಾಪುರದಲ್ಲಿ ಹೇಳಿದೆ, ನೀವು ಉದ್ರೇಕಕ್ಕೆ ಒಳಗಾಗಬೇಡಿ. ಯಾಕೆಂತಂದರೆ ಅವರ ಉದ್ದೇಶವೇ ಅದು. ನಮ್ಮ ಹುಡುಗರು ಹೊಡೆದಾಟ ಮಾಡಬೇಕು. ನಾಡ್ದು ಜಿಲ್ಲಾ ಪಂಚಾಯತು ನಗರಸಭೆ ಚುನಾವಣೆಯ ಮೊದಲು ಒಂದೇ ಹಣ ಬೀಳಬೇಕು. ಆಗ ಹಿಂದೂ ಹುಲಿ ಪಿಲಿ ಅಂತೇಳಿ ಹಾಕಿ ರಮನಾಥ್ ರೈ ಅವರನ್ನ, ಮಿಥುನ್ ರೈ ಅವರನ್ನೆಲ್ಲ ಟ್ರೋಲ್ ಮಾಡಬೇಕು. ಟ್ರೋಲ್ ಮಾಡುವಾಗ ಅವರಿಗೆ ವೋಟ್ ಬರ್ತದೆ. ದಿಸ್ ಇಸ್ ದ ಸ್ಟೋರಿ. ಹಾಗಾಗಿ ನಾವು ಗಾಂಧಿವಾದಿಗಳು, ನೀವು ಗೋಡ್ಸೆವಾದಿಗಳು. ನಾವು ಗಾಂಧಿಯ ಹಿಂದೆ ಹೋಗುದು. ಆದರೆ ಗಾಂಧಿ ಒಂದು ಮಾತು ಹೇಳ್ತಾರೆ, ಅವರಿಗೆ ಹೊಡೆಯುವಾಗ ಒಂದು ಕಡೆ ಅವರ ಮೇಲೆ ಹಲ್ಲೆ ಆಗುವಾಗ ಅವರ ಮಗ ಇರ್ತಾನೆ. ಆ ಮಗ ಮನೆಗೆ ಬಂದು ಕೇಳ್ತಾನೆ, ಅವರ ಮೇಲೆ ಹಲ್ಲೆ ಆಗ್ತದೆ. ಆಗ ಮಗ ಮನೆಯಲ್ಲಿ ಕೇಳ್ತಾನೆ, ನಿಮ್ಮ ಮೇಲೆ ಅಪ್ಪಾಜಿ ಹಲ್ಲೆ ಆಗುವಾಗ ನಾನು ಅಲ್ಲಿ ಇದ್ದಿದ್ರೆ ಏನು ಮಾಡಬೇಕಿತ್ತು? ನೀವು ಶಾಂತಿ ಮಂತ್ರವನ್ನು ಹೇಳು. ಇಲ್ಲ, ನೀನು ಅಲ್ಲಿ ಇದ್ದಿದ್ರೆ ನೀನು ತಡಿಬೇಕಿತ್ತು, ತಡಿಲಿಕ್ಕೆ ಆಗದಿದ್ರೆ ವಾಪಸ್ ಕೊಡಬೇಕಿತ್ತು ಅಂತಾನು ಹೇಳುತ್ತಾರೆ. ಅದರ ಅರ್ಥ ಯಶಪಾಲ್ ಸುವರ್ಣ ಅರ್ಥ ಮಾಡಿಕೊಳ್ಬೇಕು. ನಾವು ಗಾಂಧಿವಾದಿಗಳು, ಹೌದು, ಗಾಂಧಿ ಅಲ್ಲ, ಆಯ್ತಾ? ನಾವು ಗಾಂಧಿವಾದಿಗಳು, ಹೌದು, ಗಾಂಧಿ ಅಲ್ಲ. ಮತ್ತು ನಮ್ಮ ಸ್ವರಕ್ಷಣೆಗೆ, ಪ್ರಜಾಪ್ರಭುತ್ವದ ರಕ್ಷಣೆಗೆ ಮತ್ತು ಈ ದೇಶದ ಜನಸಾಮಾನ್ಯರ ಹಕ್ಕಿನ ರಕ್ಷಣೆಗೆ ನಾವು ನಿಮಗೆ ಯಾವ ಹೋರಾಟಕ್ಕೂ ನಾವು ತಯಾರಿದ್ದೇವೆ. ಎರಡೇ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಒಬ್ಬ ವ್ಯಕ್ತಿ ತಾನು ಏನು ಮಾತಾಡ್ತಾನೆ ಆ ತನ್ನ ಮಾತಿನಲ್ಲಿ ಅವನ ವ್ಯಕ್ತಿತ್ವ ಕಂಡು ಬರುತ್ತೆ. ಇವತ್ತು ಯಶಪಾಲ್ ಸುವರ್ಣ ಆ ರೀತಿ ಬಾಯಿಗೆ ಬಂದು ಮಾತಾಡಿದ್ರಿಂದ ರಾಹುಲ್ ಗಾಂಧಿ ಅವರಿಗೆ ಏನೂ ಚ್ಯುತಿ ಆಗುವುದಿಲ್ಲ. ರಾಹುಲ್ ಗಾಂಧಿ ಅವರು ಚಂದ್ರ ಇದ್ದಾಗ, ಯಶಪಾಲ್ ಸುವರ್ಣರವರು ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ ಅಲ್ಲ, ನಾಯಿ ಚಂದ್ರಕ್ಕೆ ಬಗಳಿದರೆ ಚಂದ್ರ ಏನು ಆಗೋದಿಲ್ಲ ಅಂತ. ಇವತ್ತು ಯಶಪಾಲ್ ಸುವರ್ಣ ಆ ಸ್ಥಾನದಲ್ಲಿದ್ದ. ಜಾಸ್ತಿ ಬಗಳಿದರೆ ಅವ್ರನ್ನ ಹಿಡಿದು 4 ಬಾರಿಸ್ತಾರೆ. ಯಾರು? ರಸ್ತೆಯಲ್ಲಿ ಹೋಗೋರು. ಯಾಕೆ ಇಡೀ ದಿವಸ ನಮ್ಮ ನಿದ್ದೆ ಹಾಳು ಮಾಡ್ತೀಯ? ಯಶಪಾಲ್ ಸುವರ್ಣ ಅವರ ಈ ವ್ಯಕ್ತಿತ್ವ ಒಬ್ಬ ಶಾಸಕನಾಗಿ ನ್ಯಾಯವನ್ನು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕು ಅಂಥ ಮನುಷ್ಯ ಇಡೀ ಕಾನೂನನ್ನೇ ಕೈಯಲ್ಲಿ ತಕ್ಕೊಳ್ಳಿಕ್ಕೆ ಹೋಗಿದೆ. ನನಗೆ ಆ ಸ್ಟೇಟ್ಮೆಂಟನ್ನು ಕೇಳಿದ ನಂತರ ನನ್ನ ಮನಸ್ಸಿಗೆ ಒಂದು ವಿಚಾರ ಯಾವಾಗಲೂ ಬರ್ತಾ ಇದೆ. ಅವರ ವಂಶವನ್ನು ನಿರ್ನಾಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಥ್ರೆಟ್ ಫಾರ್ ಲೈಫ್. ಅವರ ಜೀವಕ್ಕೆ, ರಾಹುಲ್ ಗಾಂಧಿ ಅವರ ಜೀವಕ್ಕೆ, ಅವರ ಕುಟುಂಬದವರ ಜೀವಕ್ಕೆ ಒಂದು ಥ್ರೆಟ್ ಮಾಡಿದ ಹಾಗೆ. ಬಹುಶಃ ಅವರ ಮೇಲೆ ಯಾಕೆ ಕೇಸನ್ನು ಬುಕ್ ಮಾಡಿ ಅರೆಸ್ಟ್ ಮಾಡಬಾರ್ದು? ಯಾಕೆಂದರೆ ಕೊಲೆ ಮಾಡ್ತೀನಿ ಅಂತ ಹೇಳಿರುವಂಥ ವ್ಯಕ್ತಿ ಅವರು. ಇದು ಯಾಕೆ ನಡೀತಾ ಇಲ್ಲ ಅಂತ ಎಂಬ ಪ್ರಶ್ನೆ ನನಗೆ ಬರ್ತಾ ಇದೆ. ಬಹುಶಃ ಎಲ್ಲೋ ನಾವು ಸ್ಟ್ರಿಕ್ಟ್ ಆಗಿ ಅದರ ಮೇಲೆ ಕ್ರಮ ತಗೊಂಡಿಲ್ಲ ಸರ್ಕಾರ ಅಂತ ಕೂಡ
ನನಗೆ ಭಾವನೆ ಬರ್ತಾ ಇದೆ. ಈಗಾಗಲೇ ನಮ್ಮ ಹರೀಶ್ ರವರು ಹೆಗ್ಡೆ ಅವರು ಹೇಳಿದ ಹಾಗೆ ನಮ್ಮ ಮುಂದೆ ಇರುವಂಥ ಹಲವಾರು ಪ್ರಶ್ನೆಗಳು, ಮುಖ್ಯವಾಗಿ ನೀಟ್, ದೇವಸ್ಥಾನದ ವಿಚಾರಗಳು, ಇದನ್ನು ಜನರ ಮಧ್ಯದಿಂದ ಆ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ಎಲ್ಲ ಕಾರ್ಯಗಳನ್ನು ಇಂಥ ಕ್ರಿಮಿನಲ್ ಮೈಂಡೆಡ್ MLAಗಳು ಮಾಡ್ತಾ ಇದ್ದಾರೆ. ಬಹುಶಃ ಇದು ಅವರ ನಿರ್ನಾಮಕ್ಕೆ ಕಾರಣ ಅಂತ ನನಗೆ ಭಾವನೆ ಬರ್ತದೆ. ವಿಷಪಾಲ್ ಸುವರ್ಣ ಎಂಬ ಅವನಿಗೆ ಅಡ್ಡನಾಮವನ್ನು ನಾವು ಹಾಕಿಕೊಂಡು ಈ ವಿಷಪಾಲ್ ಸುವರ್ಣ ಈ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಸಂಪ್ರದಾಯಸ್ಥರ ಜಿಲ್ಲೆ. ಇಲ್ಲಿ ರಾಜಕಾರಣಿಗಳು ಕೂಡ ವಿದ್ಯಾವಂತರು, ಬುದ್ಧಿವಂತರು, ಸಂಪ್ರದಾಯಸ್ಥರು. ಟೀಕೆ ಟಿಪ್ಪಣಿ ಮಾಡುವುದು ಸಹಜ, ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಈ BJPಯ ಸಂಪ್ರದಾಯ ಇದು ಇದರ ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ಪ್ರೀತಿ, ಯುವ ಜನತೆಗೆ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ನಂಬಿಕೆ, ಯುವ ಜನತೆಗೆ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ವಿಶ್ವಾಸ, ಈ ದೇಶದ ರೈತರಿಗೆ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ನಂಬಿಕೆ, ಇದೆಲ್ಲ BJP ಪಕ್ಷದವರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಇದು ಎಲ್ಲ BJP ಪಕ್ಷದವರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಕೊನೆಯದಾಗಿ BJP ಅವರಿಗಿದ್ದದ್ದು ಒಂದೇ ಅಸ್ತ್ರ, ರಾಮನ ಹೆಸರನ್ನು ಹೇಳಿಕೊಂಡು, ರಾಮನ ನಾಮವನ್ನು ಜಪ ಮಾಡಿಕೊಂಡು ಓಟಿಗೋಸ್ಕರ ರಾಮದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಜೀವನ ತೆಗಿತಾ ಇದ್ರು. ಆದ್ರೆ ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಹಿಂದೂಗೂ ಕೂಡ ಅಪಮಾನ ಮಾಡಿದವರು ಯಾರಂತ ಕೇಳಿದ್ರೆ ಅದು BJP ಪಕ್ಷದವರೆಂಬ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಎಲ್ಲವೂ ಸರ್ವಸ್ವವು ಮಿಡಿಪಾಗಿಟ್ಟಂತ ರಾಮ ಮಂದಿರದ ಹುಂಡಿಯನ್ನು ಕಳ್ಳತನ ಮಾಡಿದಂತ ಈ BJP ಪಕ್ಷದವರು ಇವರು ನೈಜ ಹಿಂದೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು ರಾಜಕೀಯ ಮಾಡಲಿ, ಇವತ್ತು ಬೇಕಾದಷ್ಟು ವಿಚಾರಗಳಿವೆ ಈ ದೇಶದಲ್ಲಿ ರಾಜಕೀಯ ಮಾಡಲಿಕ್ಕೆ. ಯಶ್ಪಾಲ್ ಸುವರ್ಣರವರು ಅವಿದ್ಯಾವಂತರು, ಅವರಿಗೆ ಇವತ್ತಿನ ದೇಶದಲ್ಲಿ ಆಗುವಂತ ವಿದ್ಯಮಾನಗಳ ವಿಚಾರದಲ್ಲಿ ಅವರಿಗೆ ಅರಿವಿಲ್ಲ. ಇವತ್ತು ಒಂದು ಕಡೆಯಲ್ಲಿ ನೀಟ್ ಹಗರಣ ಆಗಲಿ, ಇನ್ನೊಂದು ಕಡೆಯಲ್ಲಿ ಎಥನಾಲಿನ ಹಗರಣ ಆಗಲಿ, ಇನ್ನೊಂದು ಕಡೆಯಲ್ಲಿ ರೈತರ ಮೇಲೆ ಆಗುವಂತ ಭ್ರಷ್ಟಾಚಾರ ಆಗಲಿ, ರೈತರ ಮೇಲೆ ಆಗುವಂತ ದೌರ್ಜನ್ಯ ಆಗಲಿ, ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳಪೆ ಕಾಮಗಾರಿಯಲ್ಲಿ ಆಗುವಂತ ಭ್ರಷ್ಟಾಚಾರವಾಗಲಿ, ಇದೆಲ್ಲ BJPಯ ಕಾರ್ಯಕರ್ತರಿಗೆ, ನಾಯಕರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಇವತ್ತು ದೇಶಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದ ಗೃಹ ಸಚಿವರು ಇವತ್ತಿನವರೆಗೆ ಸದನಕ್ಕೆ ಕಾಲಿಡುವಂತ ಸಂದರ್ಭ ನಿರ್ಮಾಣ ಆಗಲಿಲ್ಲ. ಅವ್ರ ದೇಶದ ಹೆದರಿಕೆ, ಅವರಿಗೆ ಭಯ ಬಂದಿದೆ. ಎಲ್ಲಿ ಗೃಹ ಸಚಿವರ ರಾಜೀನಾಮೆಯನ್ನು ಕಾಂಗ್ರೆಸ್ ಪಕ್ಷದವರು ಪಟ್ಟಿಡಿತವರೆಂಬ ಭಯದಿಂದ ಇವತ್ತು ಸದನದಲ್ಲಿ ಕಳಪ ಆಗ್ತಿದ್ರು ಕೂಡ ಸಂಸತ್ತಿನಲ್ಲಿ ಇವತ್ತು ಅಮಿತ್ ಶಾ ಕಾಣಲಿಕ್ಕೆ ಇಲ್ಲ, ನರೇಂದ್ರ ಮೋದಿ ಕಾಣಲಿಕ್ಕೆ ಇಲ್ಲ. ಕಾಣಲಿಕ್ಕೆ ಇರುವವರು ಯಾರು? ಕಂಗನಾ ರನೌತ್. ಯಾರಿಗೆ ರಾಜಕೀಯದ ಗಂಧಾಗಲಿ ಗೊತ್ತಿಲ್ವಾ? ಯಾರು ನಶೆಯಲ್ಲಿಯೇ ಮುಳುಗ್ತಾ ಇದ್ರ ಅಂತವರು ಇವತ್ತು ಸದನದಲ್ಲಿದ್ದಾರೆ. ನಿಕ್ಲೆಗೆ ಬಾಯಿ ಬಿಚ್ಚೇರೆ ಗೊತ್ತಿತ್ತು, ಇಂಕ್ಲಿಗೆ ನಿಕ್ಲ ಬಾಯಿನ ಮುಚ್ಚೇರಲ್ಲ ಗೊತ್ತುಂಟು. ನಿಕ್ಲೆಗೆ ಬಾಯಿ ಬಿಚ್ಚೇರೆ ಗೊತ್ತಿತ್ತು, ಎಂಕ್ಲೆಗೆ ನಿಕ್ಲ ಬಾಯಿನ ಮುಚ್ಚೇರಲ್ಲ ಗೊತ್ತುಂಟು. ಮಾಧ್ಯಮದ ಪ್ರತಿಯೊಂದು ಬಂಧು ಮಿತ್ರರ ಕಡೆ ಪನ್ಪುನ್ ಒಂಜೆ ಸತೀಶ್ ಕುಂಪಲಿ ಜಿಲ್ಲದ ಅಧ್ಯಕ್ಷರನ ಗಮನಗ ಗಣಪವನು ಎಂಕಲ್ನ ಬಾಯಿನ ಬಿಚ್ಚಾವನಂಚಿನ ಕೆಲಸ ಕಾರ್ಯ ಮಲ್ಪೊಚ್ಚೆ. ಎಂಕಲ್ನ ಬಾಯಿನ ಬಿಚ್ಚಾವನಂಚಿನ ಕೆಲಸ ಕಾರ್ಯ ಮಲ್ತಾರ್ನಾಂಡ ನಿಗ್ಗುಲು ಇಲ್ಲದು ಪಿದಾಡಿನ ವ್ಯವಸ್ಥೆಗೆ ಎಂಕುಲು ಕೈ ಮಾಡುವ. ಕೆಲವು ಮಾಧ್ಯಮದ ವಿತರಣೆ ಆತ ಬಂಡಿ ಬೆಟ್ಟಿಗೆ ತಿಳಿದೊಂದುಲ್ಲಿರಿ ಅಕ್ಲಾಗಿ ದಾದ ರಹಸ್ಯ ಗೊತ್ತುಂಡ ಗೊತ್ತುಜ್ಜಿ, ದಾದ ವಿಚಾರ ಗೊತ್ತುಂಡ ಗೊತ್ತುಜ್ಜಿ. ಅಣ್ಣ ಎಂಕಲ್ನ ಬಾಯಿಗೆ ಬಾಯಿನ ಓಪನ್ ಮಲ್ಪವನಂಚಿನ ಕೆಲಸ ಕಾರ್ಯ ಮಲ್ಪೊಚ್ಚಿ. ಮೂರು ರಾಜಕಾರಣ ಮಲ್ಪುಡಂಡ ನ್ಯಾಯಬದ್ಧವಾದ ಒರಿಯನ್ನು ತೇಜವಾದ ಮಲ್ಪಂದ ವೈಯಕ್ತಿಕ ನಿಂದನೆ ಮಲ್ಪಂದ ರಾಜಕಾರಣ ಮಲ್ಪಲೆ ಎಂಕುಲ್ ಮಲ್ತೊಂದಿಲ್ಲ. ವೈಯಕ್ತಿಕ ನಿಂದನೆಗೆ ಎಂಕುಲ್ ಮಿನಿ ಪೋಯಂಗಾಂಡ BJP ಪಕ್ಷದಕ್ಕಲು ಇಲ್ಲಿಗೆ ಪೋನಾಗ ಮುಚ್ಚುರಾಕು ಹೆಚ್ಚಿನ ಕೆಲಸ ಕಾರ್ಯ ಜನಕ್ಕೂ ಮಲ್ಪೇರು ಅಂಚಿನ ಗುಟ್ಟು ಎಂಕ್ಲಡ ಉಂಡು. ಎಂಕ್ಲ ಬಾಯಿನ ಓಪನ್ ಮಲ್ಪುನಂಚಿನ ಕೆಲಸ ಕಾರ್ಯ ಮಲ್ಪುರ್ಚಿ
ರಾಹುಲ್ ಗಾಂಧಿಯವ್ರನ್ನ ಕುಟುಂಬನ ಧ್ವಂಸ ಮಲ್ಪುನಂಚಿನ ಪಾತೇರೊಂದುಲ್ಲೆ ನಂಬುನಂಚಿನ ವಿಚಾರನ ರಾಹುಲ್ ಗಾಂಧೀಜಿನ ಕುಟುಂಬನ ಧ್ವಂಸ ಮಲ್ಪೇರ ಆ ವಿಷಪಾಲ್ ಸುವರ್ಣಗ ಸಾಧ್ಯ ಉಂಡ ರಾಹುಲ್ ಗಾಂಧಿನ ಕುಟುಂಬ ಧ್ವಂಸ ಮಲ್ಪೋಡಂಡ ಡೆಲ್ಲಿ ಮುಟ್ಟ ಬೋಡಂಡ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಟ್ಟ ಬರೋಡು ನಿಕ್ಕಲು ನಮ್ಮ ಭಾಷಣ ಪಾತ್ರ ನಿಕ್ಲೆಗೆ ಗರುಗೊಪ್ಪ ನಿಕ್ಕುಲು ಆಳ್ಬಗೆ ಅಂದಣ್ಣ ನಿಕ್ಕುಲು ಸನಾತನ ಹಿಂದೂ ಧರ್ಮ ಕುಟುತ್ತಿನ ಅಂದಣ್ಣ ನಿಕ್ಕುಲು ಬಿಜೆಪಿ ಪಕ್ಷದ ಅಂದಂಡ 24 ಗಂಟೆ ಎಂಕುಲಿ ನಿಕ್ಲೆಗೋಸ್ಕರ ಕಾತೊಂದುಲ್ಲ ಈ ಮೂಲ ಕಾಂಗ್ರೆಸ್ ದ ಪೂರ್ವ ನಾಯಕರು ಯಾರು ಪ್ರಕಾಶ್ ಶೆಟ್ಟಿ ಗಿರೀಶ್ ಅಲ್ವೇರ್ ಪದ್ಮರಾಜ್ ಇನಾಯತ್ ಅಲಿ ಹರೀಶ್ ಕುಮಾರ್ ಎಂಕುಲ್ ಪೂರ ನಿಕ್ಲೆಗೋಸ್ಕರ ಕಾತೊಂದುಲ್ಲ ಒಂದು ರಾಹುಲ್ ಗಾಂಧಿ ನಿಕ್ಕುಲು ಪೊಂಜೋಳು ಪೂರ ಬರ್ಪುರ ಅಗತ್ಯ ನಿಚ್ಚಕ್ರಿ ಅಪ್ಪ ಅಗ್ಲಾಗ ಪೊಂಜೋಳ ಕೈಟ್ ಬೆಟ್ಟ ತಿನ್ಪುನಂಚಿನ ನಿಕ್ಕುಲ ಕೈಯನ್ನು ಕುರೆಯಲ್ಪೊಚ್ಚಿದ ತಾಕತ್ತಿತ್ತನ್ನ ಯಶ್ಪಾಲ್ ಸುವರ್ಣ ಇನಿ ಬಯ್ಯ ಇದ್ರ ಎಲ್ಲ ಕಾಂಡದಲ್ಲಿ ನಿಕ್ಲೆ ಗಡುಗೊರ್ಪ ಧ್ವಂಸ ಮಲ್ಪುನ ಬೊಕ್ಕದ ವಿಷಯ ಎಂಕುಲು ಪೂರ ಕಾಂಗ್ರೆಸ್ ಆಫೀಸುಗಲ್ಲ ಸುರ ಎಂಕುಲು ಧ್ವಂಸ ಮಲ್ತು ತೊಜಿಪಾಲಿ ಬೊಕ್ಕ ಎಂಕುಲು ಎಂಚಿನ ಎಂಕುಲು ತೊಜಿಪವ ಬಹುಶಃ ಈ ಟೊಳ್ಳು ಬೆದರಿಕೆ ಇಪ್ಪಟ್ಟು ಬೆದರಿಕೆ ಪೂರ ಪೋಡಿನಕುಲು ಕಾಂಗ್ರೆಸ್ ಪಕ್ಷದ ಕುಲತ್ತೆ ಎನ್ನ ರಾಜ್ಯ ಅಧ್ಯಕ್ಷರಾನೆಂಚಿನ ಸನ್ಮಾನ್ಯ BK ಹರಿಪ್ರಸಾದ್ ಸರ್ ಕೋಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆತಿನಂಚಿನ ಹಗರೇನೆ ಶೀಘ್ರವಾದ SIT ಐತ ತನಿಖೆಯನ್ನು ಚುರುಕು ಮಲ್ಪುನಂಚಿನ ಕೆಲಸ ಕಾರ್ಯ ಮಲ್ಪೇರು ಒಂದು ನನ್ನ ಭಾಷಣಕ್ಕೆ ಸೀಮಿತವಾದ ಉತ್ತರದಲ್ಲಿ ನಮ್ಮ ಮಾತೇರ್ಲ ರಾಜ್ಯಾಧ್ಯಕ್ಷರ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊರ್ದು ಆ ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸೈತಿನಂಚಿನ ಪೊಂಜೋನಕ್ಲಿಗೆ ಅನ್ಯಾಯ ಹತ್ತಿನಂಚಿನ ಪೊಂಜೋನಕ್ಲಿಗೆ ನ್ಯಾಯ ತಿಕ್ಕುನ ಮುಟ್ಟ ಎಂಕಲ್ನಲ್ಲ ಹೋರಾಟ ಖಂಡಿತವಾದ್ಲ ಉಪ್ಪುನು ಬಂಪುನೆತ್ತ ಪಾತ್ಯರನ್ ಬರೊಂದು ಬಹುಶಃ ಯಶ್ಪಾಲ್ ಸುವರ್ಣನ ಈ ಒಂಜಿ ಆಳಕೆರ್ನ ಎಂಚಿನ ಪಾತ್ಯರ ಬಂತೆರ ಆ ಪಾತ್ಯರನ್ನು ಕಠೋರವಾದ ಖಂಡಿಸ ಒಂದು ಬಿಜೆಪಿ ಪಕ್ಷದ ಕಲೆಗೆ ತಾಕತ್ತಿತ್ತಂಡ ಇನಿ ನೀಟ್ ಹಗರನೇಡು ಸೈತಿನಂಚಿನ ಕೇಂದ್ರ ಸರ್ಕಾರದ ಮುಖಾಂತರ ಸೈತಿನಂತಿನ 21 ಜೋಕಲ್ಲ ಪರವಾದ ಉಂಟಲೆ ಅಪಗೆ ಕುಲಪ್ಪ ನಿಕ್ಕು ನಿಜವಾದ ರಾಜಕಾರಣಿಗಳು ದೇಶ ಕಂಡಂತ ಧೀಮಂತ ನಾಯಕರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಕೊಟ್ಟಂತಹ ಗಾಂಧಿ ಕುಟುಂಬದ ವಂಶದ ಕುಡಿಯಾದಂತಹ ರಾಹುಲ್ ಗಾಂಧಿ ಅವರ ವೈಯಕ್ತಿಕ ವಿಚಾರವನ್ನು ಅವಹೇಳನಕಾರಿ ವಿಚಾರವನ್ನು ಹೇಳಿ ಇವತ್ತು ದೇಶಾದ್ಯಂತ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಶ್ಪಾಲ್ ಸುವರ್ಣರವರು ಈ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಸಂಪ್ರದಾಯಸ್ಥರ ಜಿಲ್ಲೆ. ಇಲ್ಲಿ ರಾಜಕಾರಣಿಗಳು ಕೂಡ ಸಂಪ್ರದಾಯಸ್ಥರು, ವಿದ್ಯಾವಂತರು, ಬುದ್ಧಿವಂತರು. ಈ ಎಲ್ಲರ ನಡುವಿನಲ್ಲಿ ಒಬ್ಬ ಅಯೋಗ್ಯ, ಒಬ್ಬ ಮುಟ್ಟಾಳ, ಒಬ್ಬ ಅವಿದ್ಯಾವಂತ, ಒಬ್ಬ ಶಾಸಕ ಯಾರಾದರೂ ಇದ್ದರೆ ಅದು ಯಶ್ಪಾಲ್ ಸುವರ್ಣ. ಯಶ್ಪಾಲ್ ಸುವರ್ಣ ಹಾಗೂ BJP ಪಕ್ಷದ ಎಲ್ಲ ಕಾರ್ಯಕರ್ತರ ಹತ್ರ, ನಾಯಕರ ಹತ್ರ ನಾನು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇನೆ. ತಾವು ಬಾಯಿ ಬಿಚ್ಚಿದ್ರೆ ನಮಗೂ ಕೂಡ ಬಾಯಿ ಬಿಚ್ಚಲಿಕ್ಕೆ ಗೊತ್ತುಂಟು. ನಾವು ಬಾಯಿ ಬಿಚ್ಚಿದ್ರೆ ಖಂಡಿತವಾಗಿಯೂ ಕೂಡ ತಾವು ಬಾಯಿ ಮುಚ್ತೀರ ಎಂಬ ಮಾತನ್ನು ಮಾತನ್ನು ಹೇಳುತ್ತಾ ಮುಂಬರುವ ದಿವಸಗಳಲ್ಲಿ ಏನು ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆದಂಥ ಹಗರಣ ಉಂಟ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಸಂತ್ರಸ್ತರಿಗೆ, ಆ ಅನ್ಯಾಯವಾದಂಥ ಎಲ್ಲ ಜನರಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಕಾರ್ಯವನ್ನು ಖಂಡಿತವಾಗಿ ಶೀಘ್ರದಲ್ಲೇ ಮಾಡ್ತೀವಿ ಎಂಬ ಮಾತನ್ನು ಹೇಳಿಕೆ ಬಯಸ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ,
ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www